ನಮಸ್ಕಾರ ವೀಕ್ಷಕರೇ, RCB ದಿ 12th ಮ್ಯಾನ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ವೀಕ್ಷಕರೇ, ಈಗ ಕ್ರಿಕೆಟ್ ಪ್ರೇಮಿಗಳಿಗೆ ಒಂಥರ ಸಂಭ್ರಮ. ಯಾಕಂತಂದ್ರೆ ನಮಗೆಲ್ಲ ಗೊತ್ತೇ ಇದೆ, 2020 IPL ಟೂರ್ನಿ ಇದೇ 19ಕ್ಕೆ ಆರಂಭವಾಗಿರುವಂಥದ್ದು. ಪ್ರತಿಯೊಬ್ಬರು ಕೂಡ ನಮಗೆ ಇಷ್ಟವಾದಂತಹ ಒಂದು ತಂಡನ ಆಯ್ಕೆ ಮಾಡ್ಕೊಂಡು ಅದಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಹಲವು ಕಡೆ ಕೂಡ ಗಲಾಟೆ ಕೂಡ ಆಗ್ತಾ ಇದೆ. ಯಾಕಂದ್ರೆ ನಮ್ಮ ಟೀಮ್ ವಿನ್ ಆಗುತ್ತೆ, ನಮ್ಮ ಟೀಮ್ ವಿನ್ ಆಗುತ್ತೆ ಅನ್ನುವಂಥ ಜಗಳವನ್ನ ಕೂಡ ಮಾಡ್ತಾ ಇದ್ದಾರೆ. ಅನೇಕರು ನಮ್ಮ ಕ್ರಿಕೆಟ್ ಅಭಿಮಾನವನ್ನ ಒಂದೊಂದು ವಿಭಿನ್ನವಾದ ರೀತಿಯಲ್ಲಿ ತೋರಿಸ್ಕೋತಾರೆ. ಹಾಗೆ ನಮ್ಮ ಪುತ್ತೂರಿನ CR ಕ್ರಿಯೇಷನ್ ಅವರು ಒಂದು RCBಗೆ ಬೆಂಬಲವನ್ನ ವ್ಯಕ್ತಪಡಿಸಿ ಒಂದು ರ್ಯಾಪ್ ಸಾಂಗ್ ಅನ್ನ ಮಾಡಿರುವಂತದ್ದು. ಈ ರ್ಯಾಪ್ ಸಾಂಗ್ ಹೇಗಿದೆ ನೋಡ್ಕೊಂಡು ಬರೋಣ ಬನ್ನಿ. We are the red flash, we are the bold fans, we are the 12th man, we are the true fans. ನಮ್ಮಿದ್ರೆ bowling ಮಾಡು ಟಚ್ ಆದ್ರೆ 6-4 ಕಾನ್ಸಾಲಿ ಬಿಡುಗರು ನಮ್ದೀಗ ಆಟ ಶುರು ಬಂದ ಕಾಡೂರು ಇದುವೆ ಕರ್ನಾಡು ರಿನ್ಸಿನ ಆಟವನ್ನು ಆಡೋದು ಫೀಲ್ಡಲ್ಲಿ ಕೈ ತಟ್ಟಿ ವಿಶ್ ಮಾಡು ಪ್ರೀತಿಯ ಮನಸ್ಸಿನಲ್ಲಿ ಹಾಡು ಬೀಟಿನಲ್ಲಿ RCB ಇದೆ ಕನ್ನಡಿಗರ ಉಸಿರಲ್ಲಿ RCB ಹೆಸರಿದೆ. ನೋಡೋದ ಬಾವುಟ ಹಾರಿಸುವ ಪಟ ಎದುರಾಳಿ ಮೈರಿಯ ನಿರ್ನಾಮ ಖಂಡಿತ ಬಾಬಾರು ಗೆಳೆಯನೇ ಕೈ ಜೋಡಿಸಿಗಲೇ ಇರಬೇಡ ಸುಮ್ಮನೆ ನೀ ಹಾಡು ಘೋಷಣೆ. ವೀಕ್ಷಕರೇ, ಇವತ್ತು ನಮ್ಮ ಜೊತೆ RCB ದಿ 12th ಮ್ಯಾನ್ ತಂಡ ಇದೆ. ಅದರ ಶಶಿ ಮತ್ತು ಚರಣ್ ಅವರಿದ್ದಾರೆ. ಬನ್ನಿವರ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೂ ಸ್ವಾಗತ ಸರ್. ಹೇಗೆ ಅನಿಸ್ತಾ ಇದೆ ನಿಮ್ಮ ಒಂದು ರ್ಯಾಪ್ ಸಾಂಗ್ ರಿಲೀಸ್ ಆಗಿರುವಂಥದ್ದು? ಅದು ಕೂಡ ಕ್ರಿಕೆಟ್, ಇವಾಗ ಅಂದರೆ ಕ್ರಿಕೆಟ್ಗೆ ಸಂಬಂಧಪಟ್ಟಂಥ ಒಂದು ನಿಮ್ಮ ಅಭಿಮಾನವನ್ನು, RCBಯ ಮೇಲಿರುವಂಥ ಅಭಿಮಾನವನ್ನು ತೋರಿಸಿ ರ್ಯಾಪ್ ಸಾಂಗನ್ನು ಮಾಡಿದ್ರೆ ಹೇಗೆ ಅನಿಸ್ತಿದೆ ಸರ್? ಇವಾಗಲೇ ಕರ್ನಾಟಕದಲ್ಲಿ RCB ಅಭಿಮಾನಿಗಳ ಅತಿ ಹೆಚ್ಚಿದ್ದಾರೆ. IPL ಅಂದರೆ ಯುವಕರಿಗೆ ಇವಾಗ ಕ್ರಿಕೆಟ್ನ ಮೇಲೆ ಒಲವು ಹೆಚ್ಚು. ಬೇರೆ ಕ್ರೀಡೆಗಳಿಗಿಂತ ಕ್ರಿಕೆಟ್ನ ಮೇಲೆ ಹೆಚ್ಚು ಒಲವಿರುವ ಕಾರಣ ನಾವು ಇವಾಗ RCB ಅಭಿಮಾನಿಗಳು ಹೆಚ್ಚಿರುವ ಕಾರಣ ನಾವು RCB 12th ಮ್ಯಾನ್ ರ್ಯಾಪ್ ಸಾಂಗ್ ಅನ್ನು ಯುವಕರಿಗೋಸ್ಕರ ನಾವು ಅರ್ಪಣೆ ಮಾಡಿದ್ದು, ಹಾಗೂ RCB ಟೀಮ್ಗೋಸ್ಕರ. ಈ ಸಲನಾದ್ರೂ ಕಪ್ಪು ಬೇಕು ಅನ್ನೋ, ಈ ಸಲ ಕಪ್ ನಮ್ದೇ ಅನ್ನೋ ಒಂದು ಉದ್ದೇಶದಿಂದ ನಾವು ಕೂಡ CR ಕ್ರಿಯೇಷನ್ ಮುಖಾಂತರ RCB ದಿ 12th ಮ್ಯಾನ್ ರ್ಯಾಪ್ ಸಾಂಗ್ ಅನ್ನು ನಾವು ಮಾಡಿ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೇವೆ. ರೆಸ್ಪಾನ್ಸ್ ಹೇಗಿದೆ? ಇವಾಗಲೇ ಅತಿ ಹೆಚ್ಚಿನ ವೀಕ್ಷಣೆಯನ್ನು ಪಡೆಯುತ್ತಿದೆ. ಜನಗಳಿಗೆ ಆದಷ್ಟು ಮಟ್ಟದಲ್ಲಿ ರೀಚ್ ಆಗ್ತಿದೆ. ಆದ ಕಾರಣ ಒಳ್ಳೆ ರೆಸ್ಪಾನ್ಸ್ ಸಿಗ್ತಿದೆ ಮೇಡಮ್. ಓಕೆ, ಒಳ್ಳೆದಿದೆ ಅಂತ ಹೇಳ್ತಿದಾರಾ ಫ್ಯಾಮಿಲಿಯಿಂದ, ಫ್ರೆಂಡ್ಸ್ ಎಲ್ಲ? ಫ್ಯಾಮಿಲಿ, ಗ್ರೂಪ್ಸ್ ಹಾಗೂ ನನ್ನ ಫ್ರೆಂಡ್ಸ್ ಮುಖಾಂತರ ಬಂದ ಸಂದೇಶಗಳ ಮುಖಾಂತರ ಬಂದ ಕಾರಣ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ ಮೇಡಮ್. ಓಕೆ ಸರ್, ಶಶಿ ಸರ್ ಹತ್ರ ಕೇಳೋದಿದ್ರೆ ಇವಾಗ ಒಂದು ನಿಮ್ಮ RCB ತಂಡದ ಬಗ್ಗೆ ಏನು ಹೇಳ್ತೀರಾ ಅಂತ? RCB ತಂಡ ನಮ್ದೊಂದು ಗೆಳೆಯರ ಬಳಗ. ಅದು ಅದರಲ್ಲಿ ನಾವು ಬೇರೆ ಬೇರೆ ಜಿಲ್ಲೆಗಳ ಗೆಳೆಯರಿದ್ದಾರೆ. ಅದರಲ್ಲಿ ನಮ್ದು RCB ಸಾಂಗ್ ಏನು ಬಿಡುಗಡೆಯಾಗಿದೆ, ನನ್ನ ಗೆಳೆಯರ ಮೂಲಕವೇ ನನಗೆ ಶುಭಾಶಯ ವ್ಯಕ್ತಪಡಿಸಿದ್ದಾರೆ. ಯಾಕೆ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರತಿಭಾನ್ವಿತ ಪ್ರತಿಭೆಗಳಿದ್ದಾರೆ ಇದರಲ್ಲಿ. ಅವರಿಗೆ ಅವಕಾಶ, ಈ CR ಕ್ರಿಯೇಷನ್ ಅವರಿಗೆ ಒಂದು ಒಳ್ಳೆ ವೇದಿಕೆಯಾಗಿ ಅವಕಾಶ ಕೊಟ್ಟಿದ್ದೇವೆ ನಾವು. ತಂಡದಲ್ಲಿ ಎಷ್ಟು ಜನ ಇದ್ದೀರಾ ಅಂತ, ಅಂದ್ರೆ RCB ತಂಡದಲ್ಲಿ ಎಷ್ಟು ಜನ ಇದ್ದೀರಾ ಅಂತ? ಸುಮಾರು ಒಂದು 100ಕ್ಕೂ ಮಿಕ್ಕಿ ಒಳ್ಳೆ ಪ್ರತಿಭೆಗಳು ಇದ್ದಾರೆ. ಅದು ಬೇರೆ ಬೇರೆ ಜಿಲ್ಲೆಗಳಿಂದ, ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಮಂಡ್ಯದಿಂದ ಆಗಿರ್ಬೋದು, ಬೇರೆ 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 ಪ್ರತಿಭೆಗಳು ನಟನೆಯಲ್ಲಿ ಇರ್ಬೋದು, ಹಾಡುಗಾರಿಕೆಯಲ್ಲಿ ಇರ್ಬೋದು, ಈ ತರದ ಪ್ರತಿಭೆಗಳನ್ನು ನಾವು ನಮ್ಮ CR ತಂಡದಲ್ಲಿ ಇದ್ದಾರೆ. ಓಕೆ ಸರ್, ಇವಾಗ IPL ನಡೆಯೋದೇ ಇಲ್ಲ ಅಂತ ಇತ್ತು, ಯಾಕಂದ್ರೆ ಕೊರೋನಾ ಇತ್ತು, ಹಾಗಾಗಿ IPL ಆಗೋದೇ ಇಲ್ಲ ಅಂತ ತುಂಬಾ ಜನ ಹೇಳ್ತಾ ಇದ್ರು. ಈ ನಡುವೆ ನೀವು ನಿಮ್ಮದೇ ಆದಂತ ಒಂದು ರ್ಯಾಪ್ ಸಾಂಗ್ ನ ಮಾಡಿದ್ರಿ. ಡೇಟ್ ಫಿಕ್ಸ್ ಆದ್ಮೇಲೆ ನಿಮ್ದು ರೆಡಿ ಆಯ್ತಾ, ಇಲ್ಲ ಅದಕ್ಕಿಂತ ಮುಂಚೆನೆ ನೀವು ಪ್ಲಾನ್ ಮಾಡ್ಕೊಂಡಿದ್ರ ಹೇಗೆ ಅಂತ? ಇಲ್ಲ, ಈ ರ್ಯಾಪ್ ಸಾಂಗ್ಗೆ ಮೂಲ ಉದ್ದೇಶ ಚರಣ್ ಉಪ್ಪಲಿಗೆ ಫುಲ್ ಅವರ ಪ್ಲಾನಿಂಗ್, ನಮ್ದು ಸಹಕಾರ ಇದೆ. ಅದಕ್ಕೆ ರ್ಯಾಪ್ ಸಾಂಗ್ ಮಾಡ್ಬೇಕಂತ ಇವರು ಈ ಕೊರೋನಾ ಟೈಮಲ್ಲಿ ಅದು ಪ್ಲಾನ್ ಆಗಿತ್ತು. ಕೊರೋನಾ ಬಿಟ್ಟು ಎಲ್ಲ ಮುಗಿದ ಮೇಲೆ ಅದನ್ನು ನಾವು ರ್ಯಾಪ್ ಸಾಂಗ್ ಅನ್ನು ಪ್ಲಾನ್ ಮಾಡಿದ್ವಿ. ಇತ್ತೀಚೆಗೆ ಮತ್ತೆ ಬಿಡುಗಡೆ ಕೂಡ ಮಾಡಿದ್ದೇವೆ ರ್ಯಾಪ್ ಸಾಂಗ್. ಹಾಗಾದ್ರೆ ಕೊರೋನಾ ಟೈಮ್ ಇವರಿಗೆ ಸ್ವಲ್ಪ ಹೆಲ್ಪ್ ಆಯ್ತಾ? ಹೆಲ್ಪ್ ಆಯ್ತು. ಏನೆಲ್ಲ ರೆಡ್ ಮಾಡ್ಕೊಂಡ್ರಿ ಸರ್ ಕೊರೋನಾ ಟೈಮ್ ಅಲ್ಲಿ ಅಂತ? ಯಾವ್ದಂದ್ರೆ ಬೇರೆ ಯಾವ್ದಾದ್ರು ಪ್ರಾಜೆಕ್ಟ್ ರೆಡ್ ಮಾಡ್ಕೊಂಡ್ರ ಹೇಗೆ? ಹೌದು, ಇವಾಗ ನಾವು ಕೊರೋನಾ ಟೈಮ್ ಅಲ್ಲಿ ಇರುವಾಗ ನಮ್ಮ CR ಕ್ರಿಯೇಷನ್ ನ ಮುಖ್ಯ ಏನು ಅಂತ ಹೇಳಿದ್ರೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ಲಿಕ್ಕೆ. ಹಾಗಿರುವಾಗ ನಾವು ಹೊಸ ಪ್ರತಿಭೆಗಳನ್ನು, ನಾವು ಕರ್ನಾಟಕದಾದ್ಯಂತ ಇರುವ ಹೊಸ ಪ್ರತಿಭೆಗಳನ್ನು ನಮ್ಮ CR ಕ್ರಿಯೇಷನ್ ಮೂಲಕ ನಾವು ಅವರಿಗೊಂದು ವೇದಿಕೆಯನ್ನು ಕಲ್ಪಿಸಬೇಕು.
ಹಾಗಿರುವಾಗ ಕೊರೋನಾದ ಟೈಮಲ್ಲಿ ನಾವು ಒಂದು ಕಾಂಟೆಸ್ಟ್ ಮಾಡಿದ್ವಿ. ಹೊಸ ಪ್ರತಿಭೆಗಳಿಗೆ ಒಂದು ವೇದಿಕೆ ಕೊಡಲಿಕ್ಕೆ, ಹಾಡುಗಾರ್ತಿಯರಿಗೆ ಹಾಗೂ ಹಾಡುಗಾರರಿಗೆ. ಹಾಗೆ ಇದ್ದು ಒಂದು 20 ಮಂದಿಗೂ ಅಧಿಕ ಮಂದಿ ನಮ್ಮ ಇವಾಗ CR ಕ್ರಿಯೇಷನ್ ಗಾಯನದಲ್ಲಿ ಭಾಗವಹಿಸಿದ್ದಾರೆ. ಅವರನ್ನು ನಾವು ಸೆಲೆಕ್ಟ್ ಕೂಡ ಮಾಡಿದ್ದೇವೆ. ಇನ್ನು ಮುಂಬರುವ ದಿವಸಗಳಲ್ಲಿ ಅವರಿಂದ ಹಾಡಿಸ್ಲಿಕ್ಕೆ ಇದ್ದೇವೆ. ಅಂದ್ರೆ ನಮ್ಮ ನಿರೀಕ್ಷೆ ಇದ್ದದ್ದು ಒಂದು 5-6 ಜನ ಭಾಗವಹಿಸಬಹುದು, ಹೆಚ್ಚು ಭಾಗವಹಿಸ್ಲಿಕ್ಕೆ ಇಲ್ಲ ಅಂತ ನಮ್ಮದು ನಿರೀಕ್ಷೆ ಇದ್ದದ್ದು. 250ಕ್ಕೂ ಹೆಚ್ಚು ಮಿಕ್ಕಿ ಗಾಯಕರು ಇದರಲ್ಲಿ CR ಕ್ರಿಯೇಷನ್ಗೆ ಸೇರ್ಕೊಂಡಿದ್ದಾರೆ. ಅವರಿಗೋಸ್ಕರ ಪ್ರೋಗ್ರಾಮ್ ಮಾಡುವಂತಹ ಪ್ಲಾನ್ ಇದೆ, ಮುಂದಿನ ಪ್ಲಾನ್ ಇದೆ. ಓಕೆ, ಇನ್ನು ಕೂಡ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ಆಡ್ ಆಗ್ಬೋದಾ? ಹೇಗೆ ಆಡ್ ಆಗ್ಬೋದು. ಸದಾ ನಮ್ಮ ತಂಡ ಹೊಸ ಪ್ರತಿಭೆಗಳಿಗೆ ಯಾವತ್ತೂ ಇದ್ದೇ ಇರುತ್ತೆ. ನಮ್ಮ ಮುಖ್ಯ ಧ್ಯೇಯನೇ ಅದು. ನಾವು ಅದರಲ್ಲಿ CR ಕ್ರಿಯೇಷನ್ ಅಂದ್ರೆ ಹೊಸ ಪ್ರತಿಭೆಗಳು ಹೊಸ ಪ್ರತಿಭೆಗಳು ಕೂಡ ಬರಬೇಕು. ಆ ಹೊಸ ಪ್ರತಿಭೆಗಳ ಜೊತೆ ನಾವು ಸೇರಿ ಕಲಿಬೇಕು. ನಿಮಗೂ ಕಲಿಯೋದಿಕ್ಕಿದೆ, ನಿಮ್ಮಿಂದ ಅವರು ಕಲಿತಾರೆ, ಅವರಿಂದ ನೀವು ಕಲಿಯೋದು. ಹೌದು. ಓಕೆ, ಹಾಗೇನೆ ನಿಮ್ಮ RCB ಬಗ್ಗೆ ಹೇಳೋದಿದ್ರೆ ಎಲ್ಲೆಲ್ಲ ಶೂಟಿಂಗ್ ಮಾಡಿದ್ರಿ ಅಂತ, ಪ್ಲೇಸ್ ಎಲ್ಲೆಲ್ಲ ಹೋದ್ರಿ ಹೇಗೆ ಅಂತ? ಲೋಕಲ್ ಅಲ್ಲೇ ಮಾಡಿರುದು. ನಾವು ಮಾಡಿರೋದು ನವೋದಯ ಬೆಟ್ಟಂಪಾಡಿ ಗ್ರೌಂಡ್ ಅಲ್ಲಿ ಮಾಡಿರುವಂತದ್ದು ಶೂಟಿಂಗ್. ಓಕೆ, ಹಾಗೇನೆ ಸರ್, ಇವಾಗ ಕ್ಯಾಮರಾ ವರ್ಕ್ ಯಾರಿಂದ ಆಯ್ತು ಹೇಗೆ ಅಂತ? ಪ್ರಸಿದ್ಧ ಕೃಷ್ಣ ಅಂತ ಹೇಳಿ ಛಾಯಾ ಕುಟೀರ ಅವರ ಮುಖಾಂತರ ನಾವು ಇದು ಶೂಟಿಂಗ್ ಮಾಡಿದ್ದೀವಿ. ಒಳ್ಳೆ ರೀತಿಯಲ್ಲಿ ಭಾರಿ ಉತ್ತಮ ಛಾಯಾಗ್ರಹಣ ಮಾಡಿದ್ದಾರೆ. ಡೈರೆಕ್ಷನ್ ಯಾರ ಕಡೆಯಿಂದ ಆಯ್ತು? ಡೈರೆಕ್ಷನ್ ನನ್ನ ಕಡೆಯಿಂದಲೇ. ಓಕೆ ಓಕೆ. ಹಾಡಿದ್ದು ಕೂಡ ನೀವೇ ಅಂತ ಕೇಳ್ಪಟ್ವಿ. ನೀವು ಮತ್ತೆ ಬೇರೆ ಯಾರಾದ್ರೂ ಹಾಡಿದ್ರಾ? ನಾನು, ನಿಖಿಲ್ ಹೆಗ್ಡೆ ಹಾಗೂ ಕೀರ್ತಿರಾಜ್, ಮೂವರ ಮುಖಾಂತರ ಈ ಹಾಡು ಬಂದಿದೆ. ಓಕೆ, ಹಾಗೇನೆ ನಿಮ್ಮ RCB ಬಗ್ಗೆ ಹೇಳೋದ್ರ ಜೊತೆಗೆ ಮಲೆನಾಡ ಹೆಣ್ಣು ಕೂಡ, ಅದೊಂದು ಕೂಡ ತುಂಬಾ ಒಂದು ಫೇಮಸ್ ಆಗಿರುವಂತದ್ದು, ಅದ್ರ ಬಗ್ಗೆ ಕೂಡ ಏನ್ ಹೇಳ್ತೀರಾ? ನಮಗೆ CR ಕ್ರಿಯೇಷನ್ ಎಂಬ ತಂಡ ಕಟ್ಟಿಕೊಳ್ಳಲು ಮೂಲ ಕಾರಣ ಮಲೆನಾಡಿನ ಹೆಣ್ಣು. ಮಲೆನಾಡಿನ ಹೆಣ್ಣಿನ ಮುಖಾಂತರ ಜನಗಳಿಗೆ ನಾವು ಹೇಗೆ ಹೋಗಿದ್ದೇವೆ, ಅದೇ ರೀತಿ CR ಕ್ರಿಯೇಷನ್ ಅನ್ನು ನಾವು ತಲುಪಿಸಬೇಕು ಅನ್ನೋ ಒಂದು ಉದ್ದೇಶವಿತ್ತು. ಅದಕ್ಕೋಸ್ಕರ ಮಲೆನಾಡಿನ ಹೆಣ್ಣಿನ ಮುಖಾಂತರ ನಾವು ಜನಗಳಿಗೆ ಹೋದ ರೀತಿಯಲ್ಲಿ CR ಕ್ರಿಯೇಷನ್ ಅನ್ನು ನಾವು ತಲುಪಿಸಬೇಕು ಅನ್ನೋ ಒಂದು ಉದ್ದೇಶ. ವೀಕ್ಷಕರೇ, CR ಕ್ರಿಯೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಹಾಗೇನೆ RCB ದಿ 12th ಮ್ಯಾನ್ ರ್ಯಾಪ್ ಸಾಂಗ್ ಬಗ್ಗೆ ಮಾತನಾಡ್ತಾ ಇದ್ವಿ. ನೆಕ್ಸ್ಟ್ ವಿಚಾರಗಳನ್ನು ಮಾತಾಡ್ತೀವಿ ಸಣ್ಣ ವಿರಾಮದ ಬಳಿಕ. ನಮ್ಮ ಕಾಲದಲ್ಲಿ ಪ್ಲೇಯರ್ ಸೆಲೆಕ್ಷನಿಂದ ಹಿಡಿದು ಮ್ಯಾಚ್ ಗೆಲ್ಲೋವರೆಗೂ ಬುದ್ಧಿ ಉಪಯೋಗಿಸ್ತಿದ್ರು. ಈಗೇನ್ವಾ ಅದೇನು ಸೆಲೆಕ್ಷನ್, ಏನು ಆಡತ್ವ? ನಮ್ಮಂಥ ಮುದುಕರ ಮಾತು ಯಾರು ಕೇಳ್ತಾರೆ? ನಾವು ಕೇಳ್ತೀವಿ. ಸ್ಕೋರ್ ಮಾಡೋದಕ್ಕೆ ಸ್ಟ್ರಾಟಜಿ ಬೇಕು, ಗೆಲ್ಲೋದಕ್ಕೆ ಪ್ಲಾನಿಂಗ್ ಬೇಕು. ನಿಮ್ಮ ಸೆಲೆಕ್ಷನ್ ಸೂಪರ್ ಅಂತ ನಿಮ್ಗೆ ಅನ್ಸುತ್ತಾ? ಹಾಗಿದ್ರೆ ಸಿಂಪಲ್ ಆಗಿ ನಮ್ಮ 11 ಆ್ಯಪ್ ಡೌನ್ಲೋಡ್ ಮಾಡಿ ನಿಮ್ಮದೇ ಟೀಮ್ ಕಟ್ಟಿ. ಯಾರಿಗೆ ಗೊತ್ತು, ಈ ಸತಿ ಚೆನ್ನಾಗಿ ಆಡಿದ್ರೆ ಕಪ್ಪು ನಿಮ್ಮದೇ ಆಗ್ಬೋದು. ವೀಕ್ಷಕರೇ, ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಮಾತನಾಡ್ತಾ ಇದ್ವಿ, ನಮ್ಮ ಮಲೆನಾಡ ಹೆಣ್ಣಿನ ಬಗ್ಗೆ ಮಾತನಾಡ್ತಾ ಇದ್ವಿ. ಈ ಒಂದು ಪ್ಲಾನ್ ಯಾರಿಂದ ಕ್ರಿಯೇಟ್ ಆಗಿತ್ತು ಅಂತ? ಒಂದು ಶಬೀರ್ ರೆಂಜಾ ಮೂಲ ಕಾರಣ ಅಂತ ಹೇಳ್ಬೇಕಂತ ಹೇಳಿದ್ರೆ ಶಬೀರ್ ರೆಂಜಾ ಹಾಗೂ ನಾನು ಒಂದು ಮ್ಯಾಚ್ ಆಡ್ತಾ ಇರುವಾಗ ನಾವು ಈ ಹಾಡು ಅನ್ವೆ ಪೇರನ್ವೆ ಎಂಬ ಹಾಡು ಕೇಳ್ತಾ ಇರುವಾಗ ಇದಕ್ಕೆ ಕನ್ನಡ ಲಿರಿಕ್ಸ್ ಬರ್ತು. ಒಂದು ಒಳ್ಳೆ ಗಾಯಕರಲ್ಲಿ ಹಾಡಿಸುವ ಅಂತೇಳಿ ಒಂದು ಆಸೆ ಇತ್ತು. ಅವಾಗ ಒಂದು ಆಲೋಚನೆ ಬಂದದ್ದು ಅವತ್ತು. ಅಲ್ಲಿಂದ ನಾವು ಈ ಪ್ರಯತ್ನ ಮಾಡ್ತಾ ಇವತ್ತಿಲ್ಲಿ ಈ ಮಟ್ಟಕ್ಕೆ ತಂದು ಬಂದಿದೆ. ಓಕೆ, ಉತ್ತಮ ರೆಸ್ಪಾನ್ಸ್ ಸಿಕ್ಕಿದೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಇಷ್ಟಪಟ್ಟಿರುವಂತದ್ದು. ಈ ಹಾಡಿಗೆ ಹಾಡಿರುವಂತ ಸಿಂಗರ್ ಬಗ್ಗೆ ಏನ್ ಹೇಳ್ತೀರಾ ಸರ್? ಸಿಂಗರ್ ಅರ್ಫಾಜ್ ಉಲ್ಲಾಲ್ ಅವರು ಹಾಡಿರೋದು. ಅದ್ಭುತ ವಾಯ್ಸ್ ಕೊಟ್ಟಿದ್ದಾರೆ ಸಿಂಗಿಂಗ್ಗೆ. ಮತ್ತೆ ಇವರ ಸಪೋರ್ಟ್ ಇತ್ತು ಚರಣ್ ಮತ್ತೆ ಶಬೀರ್ ಅವರು ಉತ್ತಮವಾಗಿ ಅದನ್ನು ಬರಹಗಾರಿಕೆ ಅದರಲ್ಲಿ ಮಾಡಿದ್ದಾರೆ. ಯಾವುದು ಮಲೆನಾಡಿನ ಹೆಣ್ಣಲ್ಲಿ ಉತ್ತಮವಾದ ಬರಹಗಾರಿಕೆ. ಆದರೆ ನಾನು ಇವರು ಮತ್ತು ಶಬೀರ್ ಅವರು ಫ್ರೆಂಡ್ಸ್ ಆಗಿದ್ರು. ಮತ್ತು ನಾನು ಇವರ ಜೊತೆ ಜಾಯ್ನ್ ಆಗಿದ್ದು. ಅವರು ಅವತ್ತು ಹೇಳಿದ್ರು, ಹೀಗೆ ಮಲೆನಾಡಿನ ಹೆಣ್ಣು ಸಾಂಗ್ ರೆಡಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರು ನನ್ನ ಹತ್ರ. ನಾನು ಕೂಡ ಅವರೊಟ್ಟಿಗೆ ಜಾಯ್ನ್ ಆದೆ. ಸಪೋರ್ಟ್ ಎಲ್ಲ ಕೊಟ್ಟೆ, ಏನು ಬೇಕು ಸಪೋರ್ಟು. ಶೂಟಿಂಗ್ ಟೈಮಲ್ಲಿ ಏನಾಗಿರ್ಬೋದು ಸಪೋರ್ಟಿಂಗ್ ಮಾಡಿದೆ. ಶೂಟಿಂಗ್ ಟೈಮಲ್ಲಿ ತುಂಬ ಕಷ್ಟ ಆಗಿತ್ತು ಇವರಿಗೆ. ಯಾವುದೇ ಟ್ರಾವೆಲಿಂಗ್ ಆಗಿರ್ಬೋದು. ಏನಂದರೆ ನಮ್ಮ ಹತ್ರ ಒಂದು ಕ್ಯಾಮರಾ ಇರೋದಷ್ಟೇ, ಜಸ್ಟ್ ಒಂದು ಕ್ಯಾಮರಾ ಇರೋದು, ಬೇರೆ ಏನಿಲ್ಲ. ಯಾವುದು ಈಗ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರುವಾಗೆ ಇದು ಬೇರೆ ಎಕ್ವಿಪ್ಮೆಂಟ್ ಅದೆಲ್ಲ ಏನಿರಲಿಲ್ಲ ನಮ್ಮ ಹತ್ರ. ಓನ್ಲಿ ಒಂದು ಕ್ಯಾಮರಾ ಇದ್ದದ್ದು. ಆ ಕ್ಯಾಮರಾ ಇಟ್ಕೊಂಡು ನಾವು ಶೂಟಿಂಗ್ ಮಾಡಿದ್ದು. ಒಳ್ಳೆ ಅದ್ಭುತ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಜನಗಳು ಇವತ್ತು. ಓಕೆ ಸರ್, ಅದರಲ್ಲಿ ನಾಯಕಿಯಾಗಿ ಆಕ್ಟ್ ಮಾಡಿದ್ರು, ಅವ್ರ ಬಗ್ಗೆ ಹೇಳೋದಾದ್ರೆ? ನಾಗಶ್ರೀ
ಅವಳ ಬಗ್ಗೆ ಹೇಳಲೇಬೇಕು. ಯಾಕಂತ ಹೇಳಿದ್ರೆ ಅವಳಿಂದಾಗಿ ಮಲೆನಾಡಿನ ಹೆಣ್ಣು. ಯಾಕಂತ ಹೇಳಿದ್ರೆ ನನಗೆ ನಾಯಕಿ ಯಾರು ಸಿಗದ ಕಾರಣ ನಾಳೆ ಶೂಟಿಂಗ್ ಇತ್ತು. ಹಿಂದಿನ ದಿನ ನನಗೆ ಇವರನ್ನು ಕಾಂಟ್ಯಾಕ್ಟ್ ಮಾಡಿ, ಇವರು ಕೊಲ್ಲೂರಿನವರು, ಕೊಲ್ಲೂರಿಂದ ಮಂಗಳೂರಿಗೆ ಬಂದು ನಮಗೋಸ್ಕರ ಶೂಟಿಂಗ್ ಎಲ್ಲ ಮಾಡಿ ಮುಗಿಸಿಕೊಟ್ಟಿದ್ದಾರೆ. ಖಾಲಿ ಒಂದು ದಿವಸದ ಮಾತುಕತೆಯಿಂದ. ಅವ್ರ ಆಕ್ಟಿಂಗ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಇದ್ರಾ ಹೇಗೆ? ಇಲ್ಲ ಅವ್ರ ಯಾಕಂದ್ರೆ ನಾವು ಇದಕ್ಕೆ ನಾಯಕಿರು ಬೇಕಂತ ಇವರು ಹುಡುಕ್ತಾ ಇದ್ರು. ಯಾಕೆ ನಾಯಕಿರು ಸಿಕ್ಲಿಲ್ಲ ಅಂದ್ರೆ ನಾವು ಮೂರು ಜನ ಫ್ರೆಂಡ್ಸ್ ಆಗಿದ್ವಿ. ಇವರೇನ್ ಶೂಟಿಂಗ್ ಮಾಡ್ತಾರ ಅಂತೆಲ್ಲ ಕೆಲವು ಮಾತುಗಳೆಲ್ಲ ಬಂತು. ಇವರು ಶೂಟಿಂಗ್ ಮಾಡ್ತಾರಾ, ಇವರು ಸ್ಟಾರ್ಟಿಂಗ್ ಅಲ್ಲಿ ಇದ್ದಿದ್ದು ನೀವು ಮೂವರೇ ಜನ? ನಾವು ಮೂವರೇ ಜನ ಇದ್ದು ಸ್ಟಾರ್ಟಿಂಗ್ ಅಲ್ಲಿ. ಇವರು ವಾಟ್ಸ್ಆಪ್ ಮುಖಾಂತರ ಮೀಡಿಯಾಗಳ ಮುಖಾಂತರ ಹೀರೋಯಿನ್ ಬೇಕು, ಹೀಗೆ ಸಾಂಗ್ ಉಂಟು, ವಿಡಿಯೋ ಸಾಂಗ್ ಮಾಡ್ಲಿಕ್ಕೆ, ಆಲ್ಬಮ್ ಸಾಂಗ್ ಮಾಡ್ಲಿಕ್ಕೆ ಬೇಕಂತ ಇವರು ಮೀಡಿಯಾಗಳಲ್ಲೆಲ್ಲ ಶೇರ್ ಮಾಡಿದ್ರು. ಯಾರು ಬರ್ಲೇ ಇಲ್ಲ. ಯಾರು ಬರ್ಲಿಲ್ಲ ಯಾಕಂತಂದ್ರೆ ನಾವು ಊರಲ್ಲೇ ಇದ್ದದ್ದು. ಊರಲ್ಲಿರುವ ಇವರಿಂದ ಸಾಧ್ಯನಾ ಈ ಸಾಂಗ್ ಮಾಡ್ಲಿಕ್ಕೆ, ಇವರಿಂದ ಸಾಧ್ಯನಾ ಅಂತ ಕೆಲವು ಮಾತುಗಳೆಲ್ಲ ಬಂತು ಕೆಲವರಿಂದ. ಹೀಯಾಲಿಸ್ತಿದ್ರು. ಇವಾಗ ಅವರೇ ನಮ್ಗೆ ಶೇರ್ ಮಾಡ್ತಾ ಇದ್ದಾರೆ ಆ ಸಾಂಗ್. ಅವರೇ ಶೇರ್ ಮಾಡ್ತಾ ಇದ್ದಾರೆ ನಮ್ಗೆ ಸಾಂಗ್. ಒಳ್ಳೆ ರೀತಿಯಲ್ಲಿ ಬಂದಿದೆ, ಉತ್ತಮ ಮಟ್ಟದ ಪ್ರತಿಕ್ರಿಯೆ ಸಿಕ್ಕಿದೆ ನಮ್ಗೆ. ಅವರು ಆಗಲ್ಲ ಅಂತ ಹೇಳಿದ್ರು, ಆಗಲ್ಲ ಅಂತ ನಾವು ಸಾಧಿಸಿದ್ರೆ ಆಗಲ್ಲ ಅಂತ ಹೇಳೋ ಟೈಮಲ್ಲಿ ಇವರು ಸಿಕ್ಕಿದ್ದು, ಹೀರೋಯಿನ್ ನಮ್ಗೆ ಆ ಟೈಮಲ್ಲಿ ಸಿಕ್ಕಿದ್ದು. ನಾನು ಮಾಡ್ತೇನೆ, ನಾನು ನಿಮ್ಮ ಬೆಂಗಾಲ್ ಆಗಿ ಇರ್ತೇನೆ ಅಂತ ಸಪೋರ್ಟಿವ್ ಆಗಿ ನಿಂತು ಇವರ ಜೊತೆ ಆಕ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಬಂದಿದೆ, ನಿಮ್ಮ ಆಕ್ಟಿಂಗ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಲೊಕೇಶನ್ ಎಲ್ಲೆಲ್ಲ ಶೂಟ್ ಮಾಡಿದ್ರಿ? ಕೊಡಚಾದ್ರಿ, ಮತ್ತೆ ಕೊಲ್ಲೂರು, ಆಮೇಲೆ ಮ್ಯಾಂಗ್ಳೂರು. ಓಕೆ, ಹಾಗೇನೆ ಹಾಡಿನ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು, ತುಂಬಾ ಚೆನ್ನಾಗಿ ಬಂದಿದೆ ಅಂತ. ಹಾಗೇನೆ ನೀವು ಹರ್ಫಾಜ್ ಸರ್ ಹತ್ರ ಹೇಳ್ಬೇಕಾದ್ರೆ ಅವರ ಕಡೆಯಿಂದ ಯಾವ ರೀತಿಯಾದ ರೆಸ್ಪಾನ್ಸ್ ಇತ್ತು ಅಂತ? ಇಲ್ಲ, ಹರ್ಫಾಜ್ ಅವರನ್ನು ಇವರು ಮೊದಲು ಮೀಟ್ ಮಾಡಿದ್ದು. ನಾನು ಹರ್ಫಾಜ್ ಅನ್ನು ನಾನು ಮೀಟ್ ಮಾಡಿರ್ಲಿಲ್ಲ. ಇವರು ಸ್ಟುಡಿಯೋದಲ್ಲಿ ಅವರನ್ನು ಮೀಟ್ ಮಾಡಿ ಅವರ ಹತ್ರ ಹಾಡಿಸಿದ್ದು ಇವರು. ಹರ್ಫಾಜ್ ಮತ್ತು ಶಬೀರ್ ರೆಂಜ್ ಅವರು ಮೊದಲೇ ಗೆಳೆಯರಾಗಿದ್ರು. ಹಾಗಿರುವಾಗ ಅವರು ಉತ್ತಮ ಬಾಂಧವ್ಯದಲ್ಲಿ ಇದ್ರು. ನಮ್ಮ ಲಿರಿಕ್ಸ್ ಕೊಡುವಾಗ ಅವರು ಹಾಡು ಮತ್ತು ಲಿರಿಕ್ಸ್ ಅನ್ನು ನೋಡಿ ಒಪ್ಪಿಕೊಂಡಿದ್ರು ನಮ್ಮ ಹಾಡು ಹಾಡ್ಲಿಕ್ಕೆ. ಆ ಹಾಡು ಹಾಡಿದ್ಮೇಲೆ ನಮಗೆ ಧೈರ್ಯ ಬಂತು. ಇನ್ನೊಂದು ತಂಡ ಮಾಡಿಕೊಂಡು ಇವಾಗ ಇನ್ನು ಹೊಸಬ್ರನ್ನು ಹಾಕಿಕೊಂಡು ನಾವು ಅವರಿಗೊಂದು ಹೊಸ ಸಾಧನೆ ಮೆಟ್ಟಿಲನ್ನು ತೋರಿಸುವ ಅಂತ ಹೇಳಿ. ಓಕೆ, ಹಾಗೇನೆ ನಾವು ಇನ್ನು ಮುಂದೆ CR ಕ್ರಿಯೇಷನ್ ಇಂದ ಯಾವ ಪ್ರಾಜೆಕ್ಟ್ ಅನ್ನ ನೋಡ್ಬೋದು ಅಂತ? ಪ್ರಾಜೆಕ್ಟ್ ಅಂತ ಹೇಳಿದ್ರೆ ಇವಾಗ ಪ್ರತಿಭೆಗಳು ಯಾವ ರೀತಿ ನಮಗೆ ಸಿಗ್ತಾರೆ, ಅವರ ಕಂಠ ಯಾವುದಕ್ಕೆ ಹೊಂದಾಣಿಕೆ ಆಗುತ್ತೆ, ಅದರ ಮೇಲೆ ನಾವು ಅವರಿಗೋಸ್ಕರ ಅಂತಲೇ ನಾವು ಹೊಸ ಮುಂಬರುವ ಯಾವುದೇ ಒಂದು ಹಾಡಿರಲಿ, ಯಾವುದೇ ಒಂದು ನಟನೆಯಲ್ಲಿರಲಿ ಹಾಗೂ ಬರಹದಲ್ಲಿರಲಿ, ಅವರಿಗೋಸ್ಕರನೇ ಅವರ ಟ್ಯಾಲೆಂಟ್ ಯಾವ ಇದಕ್ಕೆ ಸೂಕ್ತವಾಗ್ತದೆ ಅದಕ್ಕೇನೆ ನಾವು ಮಾಡುವಂಥದ್ದಿದ್ದೇವೆ. ಓಕೆ, ಹಾಗೇನೆ ಮಲೆನಾಡ ಹೆಣ್ಣಿಗೆ ತುಂಬಾ ಸಪೋರ್ಟ್ ಮಾಡಿದವ್ರು ಯಾರು ಅಂತ ನಿಮಗೆ? ಫ್ಯಾಮಿಲಿ ಆಗಿರ್ಬೋದು ಅಥವಾ ಫ್ರೆಂಡ್ಸ್ ಆಗಿರ್ಬೋದು, ಇವರು ಸಪೋರ್ಟ್ ಮಾಡಿದೆ ಅಂತ ಹೇಳಿದ್ರು. ಹಾಗೇನೆ ನಿಮ್ಮ ಮೂವರು ಗೆಳೆಯರ ತಂಡ ಇತ್ತು ಅಂತ ಹೇಳಿದ್ರೆ, ಅದನ್ನ ಬಿಟ್ಟು ಬೇರೆ ಯಾರು? ನಿಜ ಹೇಳ್ಬೇಕಂದ್ರೆ ನಮ್ಗೆ ಸಪೋರ್ಟೇ ಇರ್ಲಿಲ್ಲ. ಸಪೋರ್ಟ್ ಓನ್ಲಿ ನಮ್ಮ ಕೈಲಿದ್ದ ಮೊಬೈಲ್ ಮೀಡಿಯಾ ಮಾತ್ರ ಸಪೋರ್ಟ್ ಇದ್ದದ್ದು. ನನ್ನ ಆತ್ಮೀಯರಿದ್ರು, ಅವರು ತುಂಬಾ ಸಹಾಯ ಮಾಡಿದ್ದಾರೆ. ಹೆಸರು ಹೇಳ್ಬೋದಾ? ಹೆಸರು ಹೇಳಲ್ಲ, ಏನೋ ಸೀಕ್ರೆಟ್ ಇದೆ ಹಾಗಾದ್ರೆ. ಓಕೆ, ಫೈನ್, ಇರ್ಲಿ ಬಿಡಿ. ಹಾಗೇನೆ ಇವಾಗ ನಿಮ್ಮ RCB ದಿ 12th ಮ್ಯಾನ್, ಇದು ಕೂಡ ತುಂಬಾನೇ ಜನ ಇಷ್ಟಪಡ್ತಾ ಇದ್ದಾರೆ, ತುಂಬಾ ಜನ ಹೇಳ್ತಾ ಇದ್ದಾರೆ ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತ. ಇದ್ರ ಬಗ್ಗೆ ನಿಮ್ಮ ಫ್ಯಾಮಿಲಿ ಕಡೆಯಿಂದ ಯಾವ ರೀತಿಯಾದ ರೆಸ್ಪಾನ್ಸ್ ಇದೆ ಅಂತ? ಫ್ಯಾಮಿಲಿ ಕಡೆಯಿಂದ ಹೇಳ್ಬೇಕಂತ ಹೇಳಿದ್ರೆ ಇವಾಗ ವಾಟ್ಸಪ್ ಗ್ರೂಪ್ಗಳೇ ಹೆಚ್ಚು. ಇವಾಗ ಫ್ಯಾಮಿಲಿ ಇವಾಗ ಒಟ್ಟುಗೂಡುವುದು ಅಂತ ಹೇಳಿದ್ರೆ ಗ್ರೂಪ್ಗಳಲ್ಲಿ ಒಟ್ಟುಗೂಡುವಂಥದ್ದಾಗಿದೆ ಇಂದಿನ ಪರಿಸ್ಥಿತಿಯಲ್ಲಿ. ಹಾಗಿರುವಾಗ ಇವಾಗ ಪ್ರತಿಯೊಬ್ರು ಗ್ರೂಪಿನಲ್ಲಿ ನಮ್ಮ ಮಾತುಕತೆ, ಒಬ್ಬ ಒಳ್ಳೆ ಕಲಾವಿದ ಆಗಿ ಮೂಡಿ ಬರ್ತಿದ್ದಾನೆ, ನಮ್ಮ ಒಂದು ಫ್ಯಾಮಿಲಿಯಲ್ಲಿ ನಮ್ಮ ಹೆಸರನ್ನು ಮುಂದೆ ಸೂಚಿಸುವಂಥದ್ದು ಅದುವೇ ಆಗಿದೆ. ಅದನ್ನ ನೋಡುವಾಗ ತುಂಬಾ ಖುಷಿ ಆಗ್ತದೆ ನಮಗೂ. ಇನ್ನು ಒಳ್ಳೆ ಇನ್ನೂ ಕೂಡ ನಿಮ್ಮ ಕಡೆಯಿಂದ ಬರ್ಲಿ ಅಂತಾನೆ ನಾವು ಕೂಡ ಆಶಿಸ್ತೀವಿ. ಓಕೆ ಸರ್, ಇವಾಗ ನಿಮ್ಮ CR ಕ್ರಿಯೇಷನ್ ಬಗ್ಗೆ ಹೇಳುತ್ತಿದ್ರೆ, ನೀವು ಹೇಳಿದ್ರಿ ಪ್ರತಿಭೆಗಳಿಗೆ ತುಂಬಾನೇ ಪ್ರೋತ್ಸಾಹ ಕೊಡ್ತೀವಿ, ನಾವು ಯಾರು ಬೇಕಾದ್ರೂ ಬರ್ಬೋದು ಅಂತ ಹೇಳ್ತೀರಾ. ಬರುವಂತ ಪ್ರತಿಭೆಗಳಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಬರುವಂತ ಪ್ರತಿಭೆಗಳು, ನಾವು ಪ್ರತಿಭೆಗಳನ್ನು ಅವರ ಪ್ರತಿಭೆಗಳನ್ನು ನಮ್ಮ ಮುಖಾಂತರ ನಾವು ತೋರಿಸುವಂಥದ್ದು. ನಮಗಿದ್ರ ಉದ್ದೇಶ ಏನಂತ ಹೇಳಿದ್ರೆ ಅವರು ಬೆಳಿಬೇಕು. ಅವರು ನಮ್ಮ ಮೇಲೆ ಹೇಗಿರ್ಬೇಕಂತ ಹೇಳಿದ್ರೆ ನಾವು ಅವರನ್ನು ಬೆಳೆಸುವುದಲ್ಲ, ಅವರು ಅವರ ಟ್ಯಾಲೆಂಟ್ ಮೂಲಕನೇ ಅವರು ಬೆಳೆಯುವುದು. ನಾವು ಅವರಿಗೆ ಅಡಿಪಾಯ ಮಾತ್ರ ಹಾಕಿ ಕೊಡುವಂಥದ್ದು, ನಮ್ಮನ್ನು ಮರಿಬಾರ್ದು. ಅಂದ್ರೆ ಇವಾಗ ಏನೆಲ್ಲ ಹೇಳ್ಕೊಡ್ತಾ ಇದ್ರಿ, ಯಾವ ರೀತಿಯಾಗಿ ಅವರಿಗೆ ನೀವು ಪ್ರೋತ್ಸಾಹ ಮಾಡ್ತೀರಾ ಅಂತ?
ಅವರಿಗೆ ನಾವು ಇವಾಗಲೇ ಬೆಂಬಲ ಕೊಡ್ತಿದ್ದೇವೆ. ನಮ್ಮ ಹಾಡು ದಿ RCB 12th ಮ್ಯಾನ್ ಮಾಡಲಿಕ್ಕೆ ಕಾರಣ ಈ ಸಾಂಗ್ ಹಿಟ್ ಆದರೆ ಜನಗಳಿಗೆ ನಮ್ಮ CR ಕ್ರಿಯೇಷನ್ ಮನೆ ಮಾತಾದರೆ ಅವರಿಗೂ ಒಂದು ಅವರ ಹಾಡು ಯೂಟ್ಯೂಬಲ್ಲಿ ಬಿಟ್ಟಾಗ ಈ CR ಕ್ರಿಯೇಷನ್ ಮುಖಾಂತರ ಅವರ ಹಾಡು ಕೂಡ ಹಿಟ್ ಆದಾಗ ಜನಗಳಿಗೆ ಅವರು ಕೂಡ ಆದಷ್ಟು ರೀಚ್ ಆಗ್ತಾರೆ. ಓಕೆ, ಹಾಗಾದ್ರೆ ನೀವು RCB ದೊಡ್ಡ ಫ್ಯಾನ್ ಅಂತ ಹೇಳ್ಬೋದಾ? ಹೌದು, ಖಂಡಿತವಾಗ್ಲೂ. ಹಾಗಾದ್ರೆ RCB ಯ ಬಗ್ಗೆ ಕೇಳಿದ್ರೆ ಏನಾದ್ರೂ ಹೇಳ್ಬೋದಾ? ಸ್ವಲ್ಪ ಆನ್ಸರ್ ಹೇಳ್ಬೋದು, ತೊಂದರೆ ಇಲ್ಲ, ಹೇಳ್ಬೋದು. ಹಾಗಾದ್ರೆ ಕೆಲವು ಕೇಳ್ತೀನಿ, ಏನೋ ಅಷ್ಟೊಂದು ದೊಡ್ಡದಾಗಿ ಏನೋ ಕೇಳಲ್ಲ ನಾನು. IPL ಸ್ಟಾರ್ಟ್ ಆಗಿದ್ದು ಯಾವಾಗ ಅಂತ? 2008. ಓಕೆ, 2018 ಅಂತ ಹೇಳಿದ್ರಿ, ಖಂಡಿತವಾಗ್ಲೂ ಸರಿ. ಹಾಗೇನೆ RCB ಎಷ್ಟು ಸಾರಿ ರನ್ನರ್ ಅಪ್ ಆಗಿದೆ ಅಂತ? RCB 2 ಸಲ ರನ್ನರ್ ಅಪ್ ಆಗಿದೆ. ಇಸ್ವಿ ಹೇಳ್ಬೋದಾ? 2011 and 2016 ಅಲ್ಲಿ. 11 and 16. RCB ಫ್ಯಾನ್ ಅಂತ ಹೇಳಿದ್ರಿ, ಕರೆಕ್ಟ್ ಹೇಳ್ಬೇಕು. 2000 ಹೌದು, 2 ಸಲ ಆಗಿದೆ. 11 and 16. ಓಕೆ, ಅದ್ರಲ್ಲೂ ಡೌಟ್ ಇದೆ ಅವರಿಗೆ, ಯಾಕಂದ್ರೆ ಅವ್ರು ಫ್ಯಾನ್ ಅಂತ ಹೇಳಿದ್ರು. ವಾಪಸ್ ನಾನು ಅದಕ್ಕೆ ನೀವು ಕೇಳಿದೆ ಹೌದು ಅಲ್ವೋ ಅಂತ. ಅದ್ರಲ್ಲೂ ಡೌಟ್ ಇದೆ, ಕರೆಕ್ಟ್ ಹೇಳಿದ್ರಿ ನೀವು. ಓಕೆ, ಇವಾಗ ಕೋಚ್ ಯಾರಾಗಿದ್ದಾರೆ? ಇವಾಗಿನ ಕೋಚ್ ಸರಿ ಗೊತ್ತಿಲ್ಲ, ಮೇ ಬಿ ಡೇನಿಯಲ್ ವೆಟ್ಟೂರಿ ಆಗಿದ್ರು ಮೊದಲು, ಇವಾಗ್ಲೂ ಅವರು ಏನಾ ಅಂತ ಆಗಿರ್ಬೇಕು. ಡೌಟ್ ಇದೆ, ಕ್ಲಿಯರ್ ಆಗುತ್ತಿಲ್ಲ. ನಿಮ್ಗೆ ಗೊತ್ತಿದೆಯಾ? ಇಲ್ಲ ಮೇಡಮ್, ಗೊತ್ತಿಲ್ಲ. ನೀವು ಫ್ಯಾನ್ ಅಲ್ಲ ಹಾಗಾದ್ರೆ? ನಾವು RCB ಫ್ಯಾನ್. RCB ಫ್ಯಾನ್ ಹಾಗಾದ್ರೆ ಕಪ್ ಈ ಸಾರಿ ನಮ್ದೇನಾ? ನಮ್ದೇ ಮೇಡಮ್, ಕಪ್ ನಮ್ದೇ, ಬಿಟ್ಕೊಡಲ್ಲ. ಯಾವುದೇ ಕಾರಣಕ್ಕೂ. ತುಂಬಾ ಜನ ಹೇಳ್ತಾರಪ್ಪ RCB ಎಂಟರ್ಟೈನ್ ಮಾಡುತ್ತೆ ಅಷ್ಟೇ, ಆಟ ಆಡಲ್ಲ ಹೇಳ್ತಾರೆ. ಅಸಲಿ ಆಟ ಈ ಸಲ ಇದೆ ಮೇಡಮ್, ಈ ಸಲ ಇದೆ. ಪಕ್ಕ RCB ಬಂದೇ ಬರುತ್ತೆ. ಕಪ್ಪಿ ಸರಿ ನಮ್ದೇ ಅಂತ ಹೇಳ್ತಾ ಇದ್ದಾರೆ. RCB ಗೆ ಅದಕ್ಕೋಸ್ಕರನೇ ಅಂತ ರ್ಯಾಪ್ ಸಾಂಗ್ ಕೂಡ ಬಿಟ್ಟಿದ್ದಾರೆ, ಹಾಗಾಗಿ ಬಿಟ್ಕೊಡ್ತಾ ಇಲ್ಲ. RCB ಅಂದ್ರೆ ಎಷ್ಟು ಅಂದ್ರೆ ಕ್ರಿಕೆಟ್ ಪ್ರತಿ ಸಲನೂ ನೋಡ್ತೀರಾ ನೀವು? RCB ನೋಡ್ತೀವಿ ಮೇಡಮ್, ಪಕ್ಕ ಫ್ಯಾನ್ ಆಗಿದ್ರೆ. ಓಕೆ ಸರ್, ಹಾಗೇನೆ ಇವಾಗ ಕೊನೆಯದಾಗಿ ವೀಕ್ಷಕರಿಗೋಸ್ಕರ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತ? ಏನಂತ ಹೇಳಿದ್ರೆ, ನಾವು ಹೊಸ ಪ್ರತಿಭೆಗಳನ್ನು ಬೆಳೆಸಲಿಕ್ಕೋಸ್ಕರ CR ಕ್ರಿಯೇಷನ್ ಮುಖಾಂತರ ನಾವು ನಿಮ್ಮ ಮುಂದೆ ಬಂದಿದ್ದೇವೆ. ಹಾಗಿರುವಾಗ ನಮ್ಮ ಯಾವುದೇ ಮುಂಬರುವ ಹಾಡುಗಳಿಗೆ ಸೂಕ್ತವಾದ ಬೆಂಬಲ ನೀಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಓಕೆ ಸರ್, ನೀವು ಹೇಗೆ ಹೇಳೋದಕ್ಕೆ ಇಷ್ಟಪಡ್ತೀರಿ? ನಮ್ದು CR ಕ್ರಿಯೇಷನ್ ಹೊಸ ಪ್ರತಿಭೆಗಳಿಗೆ ಒಳ್ಳೆ ವೇದಿಕೆಯಾಗಿದೆ. ಹಾಗೂ ಈ ಸಲ ಕಪ್ಪು ನಮ್ದೇ, ಹಾಗೂ ರ್ಯಾಪ್ ಸಾಂಗ್ ಕೂಡ ಬಿಡುಗಡೆ ಮಾಡಿದ್ದೇವೆ. ಅದಕ್ಕೋಸ್ಕರ ನಮ್ಮ CR ಕ್ರಿಯೇಷನ್ಗೆ ಎಲ್ಲರ ಸಪೋರ್ಟ್ ಹೀಗೆ ಇರಲಿ ಅಂತ ನಮ್ದೊಂದು ಆಶಯ ಅಷ್ಟೇ. ಓಕೆ ಸರ್, ಇಷ್ಟು ಹೊತ್ತು ನಮ್ಮ ಜೊತೆ ಇದು ನಿಮ್ಮ RCB ಒಂದು ರ್ಯಾಪ್ ಸಾಂಗ್ ಬಗ್ಗೆ ಮಾತನಾಡಿದ್ರಿ, ಹಾಗೆ CR ಕ್ರಿಯೇಷನ್ ಬಗ್ಗೆ ಮಾತನಾಡಿದ್ರಿ. ಇಷ್ಟು ಹೊತ್ತು ನಮ್ಮ ಜೊತೆ ಇರೋದಕ್ಕೆ ಧನ್ಯವಾದಗಳು ಸರ್. ವೀಕ್ಷಕರೇ, ಎಷ್ಟು ಹೊತ್ತು ನಾವು CR ಕ್ರಿಯೇಷನ್ ತಂಡದ ಜೊತೆ ಮಾತನಾಡಿದ್ವಿ. ಈ ಸಾರಿ ಕಪ್ ನಮ್ದೇ ಅಂತ ಹೇಳ್ತಾ ಇದ್ದಾರೆ. RCBಗೆ ಸಪೋರ್ಟ್ ಮಾಡಿ ಒಂದು ಒಳ್ಳೆ ರ್ಯಾಪ್ ಸಾಂಗ್ ಅನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಕಹಳೆ ನ್ಯೂಸ್, ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.